ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಇಂದು ಉಡುಪಿ ಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಲೀಲೋತ್ಸವ ವಿಟ್ಲಪಿಂಡಿ ಉತ್ಸವ ವೈಭವದಿಂದ ನಡೆಯಿತು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಗೊಲ್ಲರು ಕೃಷ್ಣ ಮಠದ ಮುಂಭಾಗ ಮೊಸರು ಗಡಿಗೆಗಳನ್ನು ಒಡೆಯುವುದರೊಂದಿಗೆ ವಿಟ್ಲಪಿಂಡಿಗೆ ಚಾಲನೆಯನ್ನು ನೀಡಲಾಯಿತು. ಕೃಷ್ಣ ಮಠದ ರಥಗಳು ವಿಟ್ಲಪಿಂಡಿಗಾಗಿ ಸಿಂಗಾರಗೊಂಡು ನೋಡುಗರ ಕಣ್ಮನವನ್ನ ಸೆಳೆದವು. ಶೋಭಾಯಾತ್ರೆಯಲ್ಲಿ ಕೃಷ್ಣನ ಮೃಣ್ಮಯ ಮೂರ್ತಿಯನ್ನ ಚಿನ್ನದ ರಥದಲ್ಲಿಟ್ಟು ಮೆರವಣಿಗೆ ಕೂಡ ಮಾಡಲಾಯಿತು. ಇನ್ನು ಶ್ರೀಕೃಷ್ಣನ ಹುಟ್ಟನ್ನ ಸಂಭ್ರಮಿಸುವ ವಿಟ್ಲಪಿಂಡಿ ಉತ್ಸವ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಗೊಲ್ಲರು ಮೊಸರು ಕುಡಿಕೆ ಒಡೆದ ಬಳಿಕ ಅದ್ದೂರಿ ರಥೋತ್ಸವ ಆರಂಭವಾಯಿತು. ಗೊಲ್ಲರು ಗುರ್ಜಿಯ ಕೆಳಗೆ ಮೊಸರು ಕುಡಿಕೆ ಒಡಿತಾ ಇದ್ದಂತೆ ಸಾಗಿದ ರಥಗಳು ನೋಡುಗರ ಕಣ್ಮನವನ್ನ ಸೆಳೆದವು. ಬ್ರಹ್ಮರಥ ಹಾಗೂ ಸ್ವರ್ಣರಥ ಎಳೆದ ಭಕ್ತ ಸಮೂಹ ಧನ್ಯವಾಯಿತು. ಈ ವೇಳೆ ಗಮನ ಸೆಳೆದ ಹುಲಿವೇಷ ತಂಡಗಳ ಕುಣಿತ, ಹರಕೆ ಹೊತ್ತು ವೇಷ ಧರಿಸಿ ಭಾಗವಹಿಸಿದ ನೂರಾರು ಸಾರ್ವಜನಿಕರು ಸಡಗರದಿಂದ ಸಂಭ್ರಮಿಸಿದ್ರು. ಅಷ್ಟಮಠದ ಅಂಗಳದಲ್ಲಿ ಕುಳಿತು ಭಕ್ತರು ರಥೋತ್ಸವವನ್ನ ವೀಕ್ಷಣೆ ಮಾಡಿದ್ರು. ಇನ್ನು ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಉಂಡೆ ಚಕ್ಕುಲಿ ಪ್ರಸಾದ ವಿತರಣೆ ಮಾಡಲಾಯಿತು. ವಿವಿಧ ತಂಡಗಳ ಹುಲಿವೇಷ ಮತ್ತು ಮೊಸರು ಗಡಿಗೆ ಒಡೆಯುವ ಯುವಜನತೆ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಶ್ರೀಕೃಷ್ಣ ಮಠಕ್ಕೆ ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ಕೃಷ್ಣನ ಲೀಲೋತ್ಸವ ಕಂಡು ಧನ್ಯರಾದರು.
ಈಗ ನಾವು ನೋಡ್ತಾ ಇದ್ದೇವೆ ಉಡುಪಿ ರಾಜಾಂಗಣದಲ್ಲಿ ವಿಟ್ಲಪಿಂಡಿ ಉತ್ಸವ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಸಾವಿರಾರು ಭಕ್ತಾದಿಗಳು ಈ ವಿಟ್ಲಪಿಂಡಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೊರೋನಾದ ಬಳಿಕ 2-3 ವರ್ಷದ ನಂತರ ಇದೇ ಸಂಭ್ರಮ ಮತ್ತೆ ಉಡುಪಿಯಲ್ಲಿ ಕಳೆಗಟ್ತಾ ಇದೆ. ದೇಗುಲದಲ್ಲಿ ಧಾರ್ಮಿಕ ವಿಧಿವಿಧಾನಗಳಂತೆ ಪರ್ಯಾಯ ಮಠಾಧೀಶರು ಕೃಷ್ಣನ ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸ್ತಾ ಇದ್ದಾರೆ.